ಉಜಿರೆಯ ಬೆನಕ ಆಸ್ಪತ್ರೆಯ ಡಾಕ್ಟರ್ ರೋಹಿತ್ ಜಿ ಭಟ್ ಅವರು ಮತ್ತೊಂದು ಫೆಲೋಶಿಪ್ ಅನ್ನು ಮಾಡಿ ಬಂದಿದ್ದಾರೆ. ಫೆಲೋಶಿಪ್ ಇನ್ ಶೋಲ್ಡರ್ ಆ್ಯಂಡ್ ಆರ್ಥೋಸ್ಕೋಪಿ ಮತ್ತು ಆರ್ಥೋಪ್ಲಾಸ್ಟಿ ಅನ್ನುವಂಥ ಫೆಲೋಶಿಪ್ ಅನ್ನು ಮಾಡಿಕೊಂಡು ಬಂದಿದ್ದಾರೆ. ಸರ್, ಅಭಿನಂದನೆಗಳು. ಉಜಿರೆಗೆ ಮತ್ತಷ್ಟು ಹೊಸ ವಿದ್ಯೆಗಳನ್ನು ಕಲಿತು ಬರ್ತಾ ಇದ್ದೀರಿ. ಏನು ಮಾಡಿ ಬಂದಿದ್ದೀರಿ? ಏನು ಸರ್ ಶೋಲ್ಡರ್ ಫೆಲೋಶಿಪ್ ಇನ್ ಶೋಲ್ಡರ್ ಆ್ಯಂಡ್ ಆರ್ಥೋಸ್ಕೋಪಿ ಆರ್ಥೋಪ್ಲಾಸ್ಟಿ ಅಂದರೆ? ಇದು ಬೇಸಿಕಲಿ ನಾನು ಆಲ್ರೆಡಿ ಅಪ್ಪರ್ ಲಿಂಬ್ ಫೆಲೋಶಿಪ್ ಮಾಡಿದ್ದೆ. ಅಂದರೆ ಪೂರ್ತಿ ಮೇಲ್ಭಾಗ ಮೇಲೆ ಇರುವ ಕೈಯಿಂದ ಮೇಲೆ ಶೋಲ್ಡರ್ ತನಕ ಆಗುವಂಥ ಎಲ್ಲ ಸಮಸ್ಯೆಗಳಿಗೆ ಬೇಕಾಗುವಂಥ ಹೊಸ ಏನೇನು ಟ್ರೀಟ್ಮೆಂಟ್ ಇದೆ ಅದೆಲ್ಲ ಕಲ್ತಿದ್ದೆ. ಬಟ್ ಶೋಲ್ಡರ್ ಸ್ಪೆಸಿಫಿಕಲಿ ಒಂದು ನೆಗ್ಲೆಕ್ಟೆಡ್ ಜಾಯಿಂಟ್. ಶೋಲ್ಡರಲ್ಲಿ ಈಗಿನ ಹೊಸ ಆಧುನ್ಯ ಅಂದರೆ ಹೊಸ ಟೆಕ್ನಿಕ್ಗಳು, ಹೊಸ ಆರ್ಥ್ರೋಸ್ಕೋಪಿ ಅಂತ ಹೇಳ್ತೇವೆ, ಅಂದರೆ ಕೀ ಹೋಲ್ ಸರ್ಜರಿ ಅಂತ ಹೇಳ್ಬೋದು. ಇದರಿಂದ ಹಲವಾರು ಸಮಸ್ಯೆಗಳನ್ನು ಟ್ರೀಟ್ ಮಾಡ್ಬೋದು. ಮೊದಲೆಲ್ಲ ಶೋಲ್ಡರ್ ನೋವು ಅಂದರೆ ಎಲ್ಲರೂ ಯೂಶ್ವಲಿ ತಿಳ್ಕೊಳ್ತಿದ್ದದ್ದು ಫ್ರೋಸನ್ ಶೋಲ್ಡರ್ ಒಂದೇ ಅಂತ. ಅದಲ್ಲದೆ ಬೇರೆ ಹಲವಾರು ಕಾಯಿಲೆಗಳಿದೆ. ರೋಟೇಟರ್ ಕಫ್ ಇಂಜುರಿ ಆಗಿರ್ಬೋದು, ಅಥವಾ ಕೆಲವು ಸಮಸ್ಯೆಗಳು ಎಲ್ಲಿ ಶೋಲ್ಡರ್ ಜಾಯಿಂಟ್ ಡಿಸ್ಲೊಕೇಟ್ ಆಗ್ತದೆ. ಎಸ್ಪೆಷಲಿ ಸ್ಪೋರ್ಟ್ಸ್ ಇಂಜುರಿಯಲ್ಲಿ ಇದೆಲ್ಲ ಕಾಮನ್. ಒಂದ್ಸಲ ಶೋಲ್ಡರ್ ಡಿಸ್ಲೊಕೇಶನ್ ಆದ ತಕ್ಷಣ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾರೆ, ಇನ್ನು ಮಾಡೋದು ಬೇಡ, ಹಾಗೆ ರೆಸ್ಟ್ ಮಾಡಿದರೆ ಸಾಕು ಅಂತ. ಬಟ್ ಅದು ಪುನಃ ಡಿಸ್ಲೊಕೇಶನ್ ಆಗಲಿಕ್ಕೆ ಕಾರಣ ಆಗ್ತದೆ. ಇದು ಎಸ್ಪೆಷಲಿ ಸ್ವಿಮ್ಮರ್ಸ್ ಎಲ್ಲ ಇದ್ರೆ ಅವರಿಗೆ ತುಂಬ ಸಮಸ್ಯೆ ಕೊಡ್ತದೆ. ಈಗ ಸಮುದ್ರಕ್ಕೆ ಹೋಗಿ ಈಜ್ತಾ ಇರುವವನಿಗೆ ಅಥವಾ ನದಿಗೆ ಹೋಗಿ ಈಜ್ತಾ ಇರುವವನಿಗೆ ಡಿಸ್ಲೊಕೇಶನ್ ಆದರೆ ಅದು ಪ್ರಾಣಕ್ಕೆ ಅಪಾಯಕರವಾದದ್ದು. ಸೊ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಏನು ಕಲಿಯುವ ಅಂತ ಉದ್ದೇಶದಲ್ಲಿ ನಾನು ಇದನ್ನು ಕಲಿಯೋಕ್ಕೋಸ್ಕರ ಮುಂಬೈಗೆ ಹೋದೆ. ಸೊ ಅಲ್ಲಿ ಇದರ ಬಗ್ಗೆ ಉನ್ನತ ಶಿಕ್ಷಣವನ್ನು ಪಡೆದು ಬಂದಿದ್ದೆ. ಓಕೆ, ಏನು ಸರ್ ಇದರಿಂದ ಏನು ಲಾಭ ಆಗ್ಬೋದು ನಮ್ಮ ಊರಿಗೆ? ಬೇಸಿಕಲಿ ಸಣ್ಣ ಊರಲ್ಲಿ ಆರ್ಥ್ರೋಸ್ಕೋಪಿ, ಕೀಹೋಲ್ ಸರ್ಜರಿ ಎಲ್ಲ ಎಸ್ಪೆಷಲಿ ನಮ್ಮ ಆರ್ಥೋಪೆಡಿಕ್ಸ್ ಅಲ್ಲಿ ಅಂದರೆ ಮೂಳೆ ತಜ್ಞರಲ್ಲಿ ಮಾಡುವಂಥದ್ದು ಕಮ್ಮಿ. ಸೊ ಇದನ್ನು ನಾನು ಈ ಊರಿಗೆ ತರಬೇಕು ಅಂತ ಅಂದ್ಕೊಂಡು ಅದರ ಯೋಚನೆಯಲ್ಲಿ ನಾನು ಅಲ್ಲಿಗೆ ಹೋದದ್ದು. ಇನ್ನು ಮುಂದೆ ಈ ಎಲ್ಲ ಫೆಸಿಲಿಟಿ ಇಲ್ಲೇ ನಮ್ಮ ಊರಲ್ಲೇ ಆಗುವಂಥ ಎಲ್ಲ ಸಾಧ್ಯತೆ ಇದೆ, ಆಗ್ತದೆ ಅಂತ ಭರವಸೆ ನಾನು ಕೊಡ್ತೇನೆ. ಓಕೆ, ಈಗ ಇದರಿಂದ ನಮಗೆ ಅಂತೂ 100% ಬೆನಿಫಿಟ್ಸ್ ಇದೆ. ಹೌದು, ಡೆಫಿನೆಟ್ಲಿ ಬೆನಿಫಿಟ್ಸ್ ಇದೆ. ಯಾಕಂದರೆ ಫಸ್ಟ್ ಯಾವತ್ತು ಡಯಾಗ್ನೋಸಿಸ್ ಇಂಪಾರ್ಟೆಂಟ್. ಡಯಾಗ್ನೋಸಿಸ್ ಮಾಡಲಿಕ್ಕೆ ಸುಮಾರು ನನಗೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದರೆ ಇದರ ಟೀಚಿಂಗ್ ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ತುಂಬ ಕಮ್ಮಿ. ಯಾಕಂದರೆ ಎಲ್ಲ ಪೇಷಂಟ್ ನೋವು ಅಂತ ಹೇಳುವಾಗ ಅವರಿಗೆ ನೋವಿನ ಮಾತ್ರೆ ಕೊಟ್ಟು ಕಳಿಸ್ತಾ ಇದ್ರು ಅಲ್ಲಿ. ಸೊ ಇದರ ಬಗ್ಗೆ ಎಕ್ಸ್ಟ್ರಾ ನಾಲೆಜ್ ಪಡೆದುಕೊಳ್ಳುವಂಥದ್ದು ತುಂಬ ಅಗತ್ಯ ಇತ್ತು. ಅದಕ್ಕೋಸ್ಕರ ಸರ್ ಕೀ ಹೋಲ್ ಸರ್ಜರಿ ಅಂತ ಹೇಳಿದ್ವಿ, ಏನು? ಸೊ ಕೀ ಹೋಲ್ ಸರ್ಜರಿ ಅಂದರೆ ಈಗ ಕೀ ಹೋಲ್ ಹೆಸರಲ್ಲೇ ಇದೆ, ಸಣ್ಣ ಒಂದು ಗಾಯ. ಅದನ್ನು ಮಾಡಿಕೊಂಡು ಆ ಸಣ್ಣ ಗಾಯದ ಮುಖಾಂತರ ನಾವು ಕ್ಯಾಮರಾ ಹಾಕ್ತೇವೆ, ಹಾಗೆ ಇನ್ಸ್ಟ್ರೂಮೆಂಟ್ ಹಾಕಿ ಬರೀ 1-2 ಸೆಂಟಿಮೀಟರ್, ಮೊದಲೆಲ್ಲ 2-3-4 ಇಂಚ್ ಅಷ್ಟು ದೊಡ್ಡ ಗಾಯ ಮಾಡಬೇಕಾಗಿತ್ತು ಜಾಯಿಂಟ್ ಒಳಗಡೆ ಹೋಗಬೇಕಾದ್ರೆ. ಈಗ 1-2 ಸೆಂಟಿಮೀಟರ್ ಅಷ್ಟು ಗಾಯ ಮಾಡಿ ನಾವು ಆ ಕ್ಯಾಮರಾವನ್ನು ಹಾಕಿ ಸಣ್ಣ ಇನ್ಸ್ಟ್ರೂಮೆಂಟ್ ಹಾಕಿ ಜಾಯಿಂಟ್ ಪೂರ್ತಿ ನೋಡಿ, ಈ MRI ಸ್ಕ್ಯಾನಿಂಗ್ ಆಗಲಿ ಬೇರೆ ಸ್ಕ್ಯಾನಿಂಗಲ್ಲಿ ನಮ್ಮ ಜಾಯಿಂಟ್ ಬಗ್ಗೆ ಪೂರ್ತಿ ನಮಗೆ 80-90% ಅದರ ಕಾಯಿಲೆಗಳನ್ನು ಹೇಳ್ಬೋದು. ಬಟ್ ಯಾವಾಗ ನಾವು ಅಲ್ಲಿ ಒಳಗಡೆ ಹೋಗಿ ಅದನ್ನು ನೋಡ್ತೇವೆ ಆವಾಗಲೇ ನಮಗೆ 100% ಏನಿದೆ ಅಂತ ಗೊತ್ತಾಗುವಂಥದ್ದು. ಇದಕ್ಕೆ ಡಯಾಗ್ನೋಸ್ಟಿಕ್ ಆರ್ಥ್ರೋಸ್ಕೋಪಿ ಅಂತ ಹೇಳ್ತೇವೆ. ಹಾಗೆ ಗೊತ್ತಾದಾಗ ನಾವು ಅದಕ್ಕೆ ಮುಂದೆ ಏನು ಮಾಡ್ಬೋದು, ಟ್ರೀಟ್ಮೆಂಟ್ ಮಾಡ್ಬೋದು, ಅದು ಕೂಡ ನಮ್ಮ ಆ ಸ್ಕೋಪಿ ಈ ಕೀ ಹೋಲ್ ಸರ್ಜರಿ ಮುಖಾಂತರ ಮಾಡ್ಬೋದು. ಸೊ ಇದರಿಂದ ಸುಮಾರು ಜಾಯಿಂಟ್ ಕಂಡೀಷನ್ಗಳಿಗೆ ನಾವು ಹೆಲ್ಪ್ ಮಾಡ್ಲಿಕ್ಕಾಗ್ತದೆ, ಸುಮಾರು ಜಾಯಿಂಟ್ ಕಂಡೀಷನ್ ಟ್ರೀಟ್ ಮಾಡ್ಲಿಕ್ಕಾಗ್ತದೆ. ಸೊ ಇಟ್ ಈಸ್ ಬೆನಿಫಿಟ್. ಹೇಗೆ ಅಂದರೆ ಬೇಗ ಹೀಲಿಂಗ್, ಯಾಕಂದರೆ ನಾವು ದೊಡ್ಡ ಗಾಯ ಮಾಡೋದಿಲ್ಲ, ಹಾಗಾಗಿ ಬೇಗ ಹೀಲಿಂಗ್ ಆಗ್ತದೆ, ಬೇಗ ಪೇಷಂಟನ್ನು ಅವರ ದಿನನಿತ್ಯದ ಕೆಲಸಕ್ಕೆ ವಾಪಸ್ ತರಲಿಕ್ಕೆ ಹೆಲ್ಪ್ ಆಗ್ತದೆ. ಈಗ ಫ್ರೋಸನ್ ಶೋಲ್ಡರ್ ಅಂತ ಹೇಳಿದ್ರಲ್ಲ, ಅದು ಏನು ಹಾಗಂದ್ರೆ? ಮತ್ತೆ ಆ ಫ್ರೋಸನ್ ಶೋಲ್ಡರ್ ಅಂತ ಹೇಳಿದ್ರೆ ಎಲ್ಲ ನೋವುಗಳಿಗೆ, ಈಗ ನಂಗೆ ಇಲ್ಲಿ ಬರ್ತದೆ ನೋವು ಅನ್ಕೊಳ್ಳುವ, ಅದೆಲ್ಲ ಫ್ರೋಸನ್ ಶೋಲ್ಡರ್, ಅಥವಾ ನಮಗೆ ಈ ಪೋರ್ಷನ್ ಎಲ್ಲಾದ್ರೂ ಬರ್ತದೆ ಅದು ಫ್ರೋಸನ್ ಶೋಲ್ಡರ್, ಹೇಗೆ ಏನದು? ಬೇಸಿಕಲಿ ಎಲ್ಲರೂ ಕೈ ನೋವು, ಎಸ್ಪೆಷಲಿ ಶೋಲ್ಡರ್ ನೋವು ಅಂದರೆ ಫಸ್ಟ್ ತಿಳ್ಕೊಳ್ಳುವಂಥದ್ದು ಫ್ರೋಸನ್ ಶೋಲ್ಡರ್ ಅಂತ. ಫ್ರೋಸನ್ ಶೋಲ್ಡರ್ ಯೂಶ್ವಲಿ ಈ ಶುಗರ್ ಇರುವವರಿಗೆ ತುಂಬ ಕಾಮನ್. ಅದಲ್ಲದೆ ಕೆಲವೊಮ್ಮೆ ನಮ್ಮ ಶೋಲ್ಡರ್ಗೆ ಏಟಾದಾಗ ಅದು ಫ್ರೋಸನ್ ಶೋಲ್ಡರ್ಗೆ ಲೀಡ್ ಆಗ್ತದೆ. ಫ್ರೋಸನ್ ಶೋಲ್ಡರ್ ಅಂದರೆ ಅದು ಒಂದೇ ಕಾಯಿಲೆ ಅಲ್ಲ, ಅದು ಬೇರೆ ಕಾಯಿಲೆ ಒಟ್ಟಿಗೆ ಯೂಶ್ವಲಿ ಬರುವಂಥದ್ದು. ಫ್ರೋಸನ್ ಶೋಲ್ಡರ್ಗೆ ಎಲ್ಲರೂ ಫಿಸಿಯೋಥೆರಪಿ ಮಾಡಿ ಫಿಸಿಯೋಥೆರಪಿಯಿಂದ ಗುಣ ಆಗ್ತದೆ ಅಂತ ಹೇಳ್ತಾರೆ. ಫ್ರೋಸನ್ ಶೋಲ್ಡರ್ ಯಾವಾಗ ಬೇರೆ ಕಾಯಿಲೆ ಒಟ್ಟಿಗೆ ಇರ್ತದೆ, ಬರೀ ಫಿಸಿಯೋಥೆರಪಿಯಿಂದ ಅದು ಗುಣ ಆಗೋದಿಲ್ಲ. ಎಸ್ಪೆಷಲಿ ನಮ್ಮ ಮಾಂಸ ಯಾವಾಗ ತುಂಡಾಗಿರ್ತದೆ, ಮಾಂಸ ತುಂಡೊಟ್ಟಿಗೆ ಈ ಫ್ರೋಸನ್ ಶೋಲ್ಡರ್ ಬರ್ತದೆ. ಅಂದರೆ ರೋಟೇಟರ್ ಕಫ್ ಯಾವಾಗ ಇಂಜುರಿ ಆಗಿರ್ತದೆ,
ಸೊ ನಮ್ಮ ಪವರ್, ನಮಗೆ ಬೇಕಾಗುವಷ್ಟು ಶಕ್ತಿ ಇರುವುದಿಲ್ಲ ಕೈಯನ್ನು ಮೇಲೆ ಎತ್ತಲಿಕ್ಕೆ ಆಗ್ಬಹುದು. ಕೆಲವರು ಅನ್ಕೊಳ್ತಾರೆ ಮಾಂಸ ಹರಿದು ಹೋಗಿದ್ರೆ ಕೈಯನ್ನೇ ಎತ್ತಲಿಕ್ಕೆ ಆಗೋದಿಲ್ಲ. ಹಾಗೇನಿಲ್ಲ, ಮಾಂಸ ಹರಿದು ಹೋಗಿದ್ರು ಕೈ ಎತ್ತಲಿಕ್ಕೆ ಆಗ್ಬೋದು, ಶಕ್ತಿ ಕಮ್ಮಿ ಆಗಿರ್ಬೋದು. ಆ ಶಕ್ತಿ ಕಮ್ಮಿಯಾಗಿ ಕೈ ನೋವು ಬಂದಾಗ ಕೆಲವರು ರೆಸ್ಟ್ ಮಾಡಿ ಅಂತ ಹೇಳಿ ಇಡ್ತಾರೆ. ರೆಸ್ಟ್ ಮಾಡುವಾಗ ಈ ಫ್ರೋಸನ್ ಶೋಲ್ಡರ್ ಅನ್ನುವಂಥದ್ದು ಬರ್ತದೆ. ಸೊ ಬೇಸಿಕಲಿ ಮೂವ್ಮೆಂಟ್ ಕಮ್ಮಿ ಆಗಿರ್ತದೆ. ಅದೆಲ್ಲ ಮಾಡಿ ಆ ಫ್ರೋಸನ್ ಶೋಲ್ಡರ್, ಶುಗರ್ ಇರೋರಲ್ಲೂ ತುಂಬಾ ಜಾಸ್ತಿ. ಇದೆಲ್ಲದಕ್ಕೂ ಟ್ರೀಟ್ಮೆಂಟ್ ಯೂಶಲಿ ಫಿಸಿಯೋಥೆರಪಿ ಅಂತ ಹೇಳ್ತೇವೆ. ಫಿಸಿಯೋಥೆರಪಿ ಅಲ್ಲ, ಬರೀ ಫಿಸಿಯೋಥೆರಪಿ ಮಾಡಿದ್ರೆ ಸಾಕಾಗೋದಿಲ್ಲ. ಒಮ್ಮೊಮ್ಮೆ ಆ ಮಾಂಸವನ್ನು ಒಳಗಡೆ ನಾವು ಕೀಹೋಲ್ ಸರ್ಜರಿ ಮುಖಾಂತರ ಹೋಗಿ ರಿಪೇರ್ ಮಾಡುವಂಥದ್ದು ಅಗತ್ಯವಾಗಿರ್ತದೆ. ಹೇಗದು? ಹಾಗೆ ಕೀಹೋಲ್ ಸರ್ಜರಿಯಲ್ಲಿ ನಾವು ಕ್ಯಾಮರಾ ಹಾಕಿ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಅಲ್ಲಿಗೆ ಬೇಕಾಗುವಂತ ಸ್ಟಿಚಸ್ ಇದ್ರೆ ಸ್ಟಿಚಸ್ ಹಾಕಬೇಕಾಗಬಹುದು. ಕೆಲವು ಅಡಿಷನಲ್ ಸೂಚರ್ಸ್ ಅಂತ ಹೇಳ್ತೇವೆ, ಆಂಕರ್ಸ್ ಅಂತ ಹೇಳ್ತೇವೆ, ಅದನ್ನೆಲ್ಲ ಹಾಕಿ ರಿಪೇರ್ ಮಾಡಬೇಕಾಗ್ತದೆ. ಇಲ್ಲಿ ಈಗ ನಮ್ಮಲ್ಲಿ ಆಗ್ತದೆ. ಎಸ್, ಡೆಫಿನೆಟ್ಲಿ ಅದನ್ನ ಮಾಡಬೇಕು ಅಂತಾನೆ ಕಲಿಲಿಕ್ಕೆ ಹೋಗೋದು. ಈಗ ಪೂರ್ತಿಯಾಗಿ ಕಲಿತು ಬಂದಿದ್ದೇನೆ. ಇನ್ನು ಮುಂದೆ ಆ ಫೆಸಿಲಿಟಿ ಎಲ್ಲ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ. ಓಕೆ, ಈಗ ಹೇಗಿತ್ತು ಸರ್ ಸಾತು? ಅಲ್ಲಿಯ ನಿಮ್ಮ ಸಾತು, ಇಲ್ಲಿ ನಿಮ್ಮ ಫ್ಯಾಮಿಲಿ ಸಾತು, ಹೆಂಡತಿ, ಅಕ್ಕ, ಭಾವ, ಅಪ್ಪ ಅಮ್ಮ? ಡೆಫಿನೆಟ್ಲಿ ಅಲ್ಲಿ ಒಬ್ಬನೇ ಇದ್ದೆ. ಅಲ್ಲಿ ಎಲ್ಲರೂ ಇಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಒಬ್ಬನೇ ಇದ್ದಾಗ ಕಷ್ಟ ಆಯಿತು. ಬಟ್ ಅಲ್ಲಿ ಓದು ಇಂಪಾರ್ಟೆಂಟ್ ಜಾಸ್ತಿ ಇತ್ತು. ಸೊ ಟ್ರೈನಿಂಗ್ ಇಂಪಾರ್ಟೆಂಟ್ ಜಾಸ್ತಿ ಇತ್ತು. ಅಲ್ಲೇ ಟೈಮ್ ಹೋಗ್ತಾ ಇತ್ತು. ಸೊ ಇಲ್ಲಿ ಬಂದ ತಕ್ಷಣ ಒಂದ್ಸಲ ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಸಿಕ್ಕಿದಾಗ ತುಂಬಾ ಖುಷಿ ಆಗ್ತದೆ. ಸೊ ಅದು ಬೆನ್ನೆಲುಬು ಇರ್ತದೆ. ಸೊ ಏನೇ ಕೆಲಸ ಮಾಡಿದ್ರು ಅವರೆಲ್ಲ ಒಟ್ಟಿಗೆ ಇರೋದ್ರಿಂದ ಅದು ಹೆಲ್ಪ್ ಆಗ್ತದೆ. ಓಕೆ ಸರ್, ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇನ್ನಷ್ಟು ಉನ್ನತವಾದಂತಹ ವಿದ್ಯೆಗಳನ್ನು ಕಲಿತು ಬನ್ನಿ. ನಮ್ಮಲ್ಲಿ ಎಲ್ಲ ಚಿಕಿತ್ಸೆ ಸಿಗುವಂತಾಗಲಿ ಅಂತ ಹೇಳಿದ್ರೆ ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದ. ಮನೀಶ್ ಜೊತೆಗೆ ದಾಮೋದರ ಗೊಂಬಳೆ, ಸುದ್ದಿ ನ್ಯೂಸ್, ಉಜಿರೆ.